ಸಮುದಾಯ ಆರೋಗ್ಯ ಕೇಂದ್ರ ಬೈಂದೂರು ಇದರ ಅವ್ಯವಸ್ಥೆ ಹಾಗೂ ಸಾರ್ವಜನಿಕರಿಗೆ ಸಮರ್ಪಕ ಆರೋಗ್ಯ ಸೇವೆ ಸಿಗದಿರುವುದು ಹಾಗೂ ಮುಖ್ಯ ವೈದ್ಯಾಧಿಕಾರಿಯ ದರ್ಪವನ್ನು ಖಂಡಿಸಿ ಸಮುದಾಯ ಆರೋಗ್ಯ ಕೇಂದ್ರದ ಎದುರುಗಡೆ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಸಾರ್ವಜನಿಕರು ಪ್ರತಿಭಟನೆಯನ್ನ ನಡೆಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಶ್ರೀಧರ್ ಬಿಚೂರು ಅವರು ಸಮುದಾಯ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿ ಎರಡೆರಡು ಖಾಸಗಿ ಆಸ್ಪತ್ರೆಯನ್ನ ನಡೆಸುತ್ತಿದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದರೆ ಅವರನ್ನ ಖಾಸಗಿ ಆಸ್ಪತ್ರೆಗೆ ಕಳುಹಿಸಿಕೊಡುತ್ತಾರೆ. ರಾಜಕೀಯ ಪ್ರಭಾವ ಹೊಂದಿರುವ ಇವರು ಇತರ ವೈದ್ಯರಿಗೆ ಇಲ್ಲಿಗೆ ಬರಲು ಬಿಡುತ್ತಿಲ್ಲ. ಜನಸಾಮಾನ್ಯರಿಗೆ ಸೇವೆ ನೀಡಲು ಹಿಂದೇಟು ಹಾಕುವ ಇಂತಹ ವೈದ್ಯರು ಬೇಕಿಲ್ಲ. ಹಿರಿಯ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ನವೀನ್ ಚಂದ್ರ ಉಪ್ಪುಂದ ಮಾತನಾಡಿ, ಬೈಂದೂರು ಸಮುದಾಯ ಆರೋಗ್ಯ ಕೇಂದ್ರ ಸಾರ್ವಜನಿಕರಿಗೆ ತುರ್ತು ಚಿಕಿತ್ಸೆ ನೀಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ. 3 ಆಂಬ್ಯುಲೆನ್ಸ್ಗಳಿಗೆ ಚಾಲಕರಿಲ್ಲದೆ ನಿಂತಿದ್ದು ಆಕ್ಸಿಜನ್ ಪ್ಲಾಂಟ್ ನಿರ್ವಹಣೆಯ ವ್ಯವಸ್ಥೆಗಳಿಲ್ಲ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿದರು. ರೋಗಿಗಳಿಗೆ ನಿತ್ಯ ಕರಾಳದಿರು ಆಸ್ಪತ್ರೆಯಲ್ಲಿ ಮಾನ್ಯ ಮಹೇಂದ್ರ ಶೆಟ್ಟಿ ಅವರು ಈ ಊರಿಗೆ ಒತ್ತರಿಸಿದಂತ ಪ್ರಭಾವಿ ಒಂದು ವ್ಯಕ್ತಿ. ಇದನ್ನು ನಾವು ತಿಳ್ಕೊಳ್ಬೇಕು. ಯಾಕೆ ಪ್ರಭಾವಿ ವ್ಯಕ್ತಿ ಅಂತಂದ್ರೆ ಹೇಳಿದ್ರೆ, ಹೋರಾಟಕ್ಕೆ ಹೇಳಿದ್ರೆ ಅಥವಾ ಆತನ ವಿರುದ್ಧ ಪ್ರತಿಭಟಿಸಿದ್ರೆ, ಆತನ ವಿರುದ್ಧ ಕಂಪ್ಲೇಂಟ್ ಕೊಟ್ರೆ, ಆ ಕಂಪ್ಲೇಂಟ್ ಕೊಟ್ಟವರ ವಿರುದ್ಧನೇ ಕಂಪ್ಲೇಂಟ್ ಜಾರಿ ಮಾಡುವಂತ ಪ್ರಭಾವಿ ವ್ಯಕ್ತಿ. ಆ ಪ್ರಭಾವಿ ವ್ಯಕ್ತಿಯ ಕಾರಣದಿಂದ ಮುಂಚೂಣಿ ನಾಯಕರು ಯಾರು ಕೂಡ ಮುಂದೆ ಬರ್ಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಇದನ್ನ ತಿಳ್ಕೊಂಬಿಡಿ. ಆ ಕಾರಣದಿಂದ ಇವತ್ತು ನಾವು ಹೇಳ್ತಾ ಇದ್ದೇವೆ, ನಾವೆಲ್ಲ ಬೈಂದೂರಿನ ಸ್ವಾಭಿಮಾನಿಗಳಿದ್ದೇವೆ. ನಾವು ಯಾವ ವಿಚಾರಕ್ಕೂ ತೆಗೋದಿಲ್ಲ, ಅವ್ರು ಯಾವ ಪ್ರಭಾವಕ್ಕೂ ನಾವು ಬೆಲೆ ಕೊಡುವುದಿಲ್ಲ. ಪ್ರಭಾವ ಬಳಸಿ 3 ತಿಂಗಳಿಂದ ಅನಧಿಕೃತವಾಗಿ ಉಪ್ಪಂದದಲ್ಲಿ ಅವರು ಕ್ಲಿನಿಕ್ ಅನ್ನು ನಡೆಸ್ತಾರೆ. 3 ತಿಂಗಳಿಂದ ಪ್ರಭಾವ ಬಳಸಿ ಒಂದೇ ಒಂದು ಲೈಸೆನ್ಸ್ ಕೂಡ ಇಲ್ಲ. ಪಂಚಾಯತ್ ಅದ್ರ ವಿರುದ್ಧ ಇದೆ, ಉಪ್ಪಂದ ಪಂಚಾಯತ್ ಅದ್ರ ವಿರುದ್ಧ ಇದೆ. ಮಂಜಲಿ ಹಾಸ್ಪಿಟಲ್ ಅನ್ನು ನಡೆಸ್ತಾರೆ. ಅಲ್ಲಿ 12 ಗಂಟೆಯಿಂದ 6 ಗಂಟೆವರೆಗೆ ಸಿಗ್ತೇನೆ ಅಂತ ಹೇಳಿ ತಮ್ಮ ಸಮಯಾವಧಿಯನ್ನು ಬರೆದಿದ್ದಾರೆ ಅದರಲ್ಲಿ. ಹಾಗಾದ್ರೆ ಇಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಇವರು ಮಾಡ್ತಾ ಇರೋದು ನೈಟ್ ಡ್ಯೂಟಿನ. ಪ್ರತಿಭಟನೆಯಲ್ಲಿ ರೈತ ಮುಖಂಡ ವೀರಭದ್ರ ಗಾಣಿಕ, ಕಾರ್ಮಿಕ ಮುಖಂಡ ವೆಂಕಟೇಶ್ ಕೋಣಿ, ಎಡತೆರೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಗಣೇಶ್ ಪೂಜಾರಿ, ಸಮಾಜ ಸೇವಕ ಸುಬ್ರಹ್ಮಣ್ಯ ಬಿಜೂರು, ಅಕ್ಷಯ್ ತೆಗ್ಗರ್ಸಿ, ಪ್ರಸಾದ್ ಬೈಂದೂರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಹಾಜರಿದ್ದರು. ಈ ಸಂದರ್ಭದಲ್ಲಿ ಬೈಂದೂರು ಸಮುದಾಯ ಆರೋಗ್ಯ ಕೇಂದ್ರದ ಬೈಂದೂರು ತಾಲೂಕು ಕಚೇರಿಗೆ ಪಾದಯಾತ್ರೆಯ ಮೂಲಕ ತೆರಳಿ ತಹಶೀಲ್ದಾರ್ ಶೋಭಾಲಕ್ಷ್ಮಿ ಅವರಿಗೆ ಮನವಿಯನ್ನ ನೀಡಿದ್ರು. ರವಿರಾಜ್, ವಿ4 ನ್ಯೂಸ್, ಬೈಂದೂರು.